ನಮ್ಮ ತುಳುವ ನಾಡಿನಲ್ಲಿ ಕಾಲದ ಸವಾಲುಗಳ ಮಧ್ಯೆಯೂ ಕೂಡ ಇನ್ನೂ ಕೂಡ ತಲೆಗೆತ್ತಿ ನಿಂತಿದೆ 990 ವರ್ಷಗಳ ಹಿಂದಿನ ಬಾಕ್ರಬೈಲು ಧರ್ಮಚಾವಡಿಯ ಮನೆ. ಬರೋಬ್ಬರಿ 990 ವರ್ಷಗಳ ಹಿಂದಿನ ಈ ಮನೆಯನ್ನ ನೀವೇನಾದ್ರೂ ನೋಡಿದ್ರೆ ಇದು ಕೇವಲ ಒಂದು ಮನೆಯಲ್ಲ, ಇದು ಜೀವಂತವಾದ ಸಂಸ್ಕೃತಿ, ದೈವಿಕವಾದ ಪರಂಪರೆ. ಸಂಸ್ಕೃತಿಯ ಸಮ್ಮಿಲನ ಮತ್ತು ತುಳುವ ನಾಡಿನ ದೈವಗಳ ಪರಂಪರೆಯನ್ನ ತಿಳಿದುಕೊಂಡು ಬರುವ ಈ ಬಾಕ್ರಬೈಲಿನ ಧರ್ಮಚಾವಡಿಯಲ್ಲಿ ಬಾಕ್ರಬೈಲಿನಲ್ಲಿದೆ 990 ವರ್ಷದ ಹಳೆಯ ಮನೆ. 1000 ವರ್ಷದ ಸನಿಹವಿದ್ದರೂ ಗತ ವೈಭವ ಸಾರುತ್ತಿದೆ ಬಾಕ್ರಬೈಲು ಧರ್ಮಚಾವಡಿಯ ಮನೆ. ನಿತ್ಯ ಧರ್ಮದಾನ ನಡೆಯುತ್ತಿದ್ದ ಜಾಗವೀಗ ಕಾರಣೀಕದ ಶಕ್ತಿಗಳ ನೆಲೆವೀಡು. ನಾಲ್ಕು ಶತಮಾನಗಳಿಗೂ ಪ್ರಾಚೀನವಾದ, ಅಂದರೆ 20ಕ್ಕೂ ಹೆಚ್ಚು ತಲೆಮಾರುಗಳು ಬದುಕಿದ ಮನೆ ಇದು. ಚಾವಡಿಯಲ್ಲಿ ಕೆತ್ತಿರುವ ಲಿಪಿಯಲ್ಲಿ ಕಲಿಸಂದ 4133 ಅಂದರೆ 990 ವರ್ಷದಷ್ಟು ಪ್ರಾಚೀನವಾದ ಧರ್ಮಚಾವಡಿ ಎಂಬ ಉಲ್ಲೇಖವಿದೆ. ಚಾವಡಿಯ ವಾಸ್ತುಶಿಲ್ಪದ ಶೈಲಿ, ದೈತ್ಯ ಕಂಬಗಳು, ಪ್ರಾಚೀನ ಪೀಠೋಪಕರಣಗಳು, ತಿಜೋರಿಗಳು, ಪಟ್ಟದ ಕತ್ತಿ, ಮನೆಯ ವಿನ್ಯಾಸ ನಮ್ಮನ್ನ ಹಳೆಯ ಕಾಲದ ಜನಜೀವನವನ್ನ ಪರಿಚಯಿಸುತ್ತಿದೆ. ಮುಳಿ ಹುಲ್ಲಿನ ಮೇಲ್ಚಾವಣಿಯಿಂದ ಕೂಡಿದ್ದ ಮನೆಗೆ 150 ವರ್ಷಗಳ ಹಿಂದೆ ಹಂಚು ಹಾಕಲಾಗಿದೆ. ಜೊತೆಗೆ ಸಣ್ಣ ಪುಟ್ಟ ನವೀಕರಣ ಬಿಟ್ರೆ ಹಿಂದಿನ ಶೈಲಿಯಲ್ಲಿಯೇ ಧರ್ಮಚಾವಡಿಗಿದೆ. ಮಂಗಳೂರು ನಗರದಿಂದ 30 ಕಿಲೋಮೀಟರ್ ಅಂತರ, ಮುಡಿಪು ವಿಟ್ಲ ರಸ್ತೆಯ ಕೇರಳ ಕರ್ನಾಟಕ ಗಡಿ ಪ್ರದೇಶ, ಅಂದ್ರೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದ ಪಾತೂರು ಗ್ರಾಮದಲ್ಲಿ ನಿಸರ್ಗ ಸುಂದರ ಭತ್ತದ ಗದ್ದೆಗಳ, ತೆಂಗು ಕಂಗು ತೋಟಗಳ ರಮಣೀಯ ದೃಶ್ಯ ಸಾನ್ನಿಧ್ಯದಲ್ಲಿ ಪ್ರಜ್ವಲಿಸುತ್ತಿರುವ ಬಾಕ್ರಬೈಲು ಧರ್ಮಚಾವಡಿ. ಒಂದು ಕಾಲದಲ್ಲಿ ನಿತ್ಯ ಧರ್ಮದಾನ ನಡೆಯುತ್ತಿದ್ದ ಸುಮಾರು 990 ವರ್ಷಗಳ ಹಳೆಯದಾದ ಧರ್ಮಚಾವಡಿಯ ಮನೆ ಈಗಲೂ ಕೂಡ ದೈವಿಕ ಶಕ್ತಿಯ ನೆಲೆವೀಡಾಗಿದೆ. ಸಾಧಾರಣ 990 ವರ್ಷದ ಇತಿಹಾಸ ಇದೆ ಈ ಮನೆಗೆ. ಒಂದು 20 ತಲೆಮಾರು ಆಗಿದೆ, 20 ತಲೆಮಾರು. ಮತ್ತು ದೈವ ದೇವರು ನಮ್ಮದು ಮಲ್ರಾಯ ಜುಮಾದಿ ಬಂಟ, ಪಿಲ್ಚಾಮುಂಡಿ, ಹಾಗೆ ನಮ್ಮ ಮನೆ ದೇವರು ತ್ರಿಪುರ ಸುಂದರಿ ಅಂತ. ಮಲ್ರಾಯ ಉದ್ಭವವಾದಂಥ ಮಣ್ಣು ಇದು. ನಮ್ಮ ಬಾಲ ತ್ರಿಪುರ ಸುಂದರಿ ದೇವಿ ದೈವತ್ವ ಪಡೆದು ಆದಂಥ ಭೂಮಿ ಇದು, ಮಲ್ರಾಯನ ಭೂಮಿ. ಜುಮಾದಿ ಬಂಟ ನಮ್ಮ ಕುಟುಂಬದ ದೈವ, ನಮ್ಮ ಧರ್ಮ ದೈವ, ನಮ್ಮ ಕುಟುಂಬವನ್ನು ಹಿಡಿದು ಬಂದದ್ದು. ಬಾಕ್ರಬೈಲು ದೈವಕ್ಕನ ಮಗ ಮಂಜಣ್ಣಾಳುವರು ಮನೆ ಕಟ್ಟಿದ್ದು 4136. ಕಲಿಯುಗ ಬಂದು 4130 ಈ ಮನೆಯನ್ನು ಕಟ್ಟಿದ್ದಾರೆ. ಈಗ ಕಲಿಯುಗ ಬಂದು 5126 ವರ್ಷ ಆಯಿತು. 990 ವರ್ಷ ಆಯಿತು ಈ ಮನೆಗೆ. ಕಾರಣೀಕದ ಶ್ರೀ ತ್ರಿಪುರ ಸುಂದರಿ, ಶ್ರೀ ಮಲರಾಯ ಜುಮಾದಿ ಬಂಟ ಪಿಲಿಚಾಮುಂಡಿ ದೈವಗಳ ಸಾನ್ನಿಧ್ಯವಿರುವ ಈ ಜಾಗ ಕೇವಲ ಮನೆಯಲ್ಲ, 990 ವರ್ಷದ ಇತಿಹಾಸವಿದ್ದು ಹಲವು ಧರ್ಮ ಕಾರ್ಯಗಳು ನಡೆದ ಪುಣ್ಯದ ಮಣ್ಣು. ಬಾಕ್ರಬೈಲು ದಯ್ಯಮ್ಮನ ಮಗ ಮಂಜನ್ನ ಆಳ್ವರು ಕಟ್ಟಿದ ಮನೆ ಎನ್ನುವ ಬರಹವನ್ನ ಈ ಮನೆಯ ಮುಂದಿನ ಮರದ ಪಕ್ಕಾಸಿನಲ್ಲಿ ಕೆತ್ತಲಾಗಿದೆ. ಹಳೆಗನ್ನಡದಲ್ಲಿ ಈ ಮಾಹಿತಿ ಇದೆ. ಈ ಹಿಂದೆ ಗ್ರಾಮದ ಜನರು ಈ ಮನೆಗೆ ಬಂದು ಸತ್ಯಪ್ರಮಾಣ ಮತ್ತು ನ್ಯಾಯ ತೀರ್ಮಾನದ ಪಂಚಾಯಿತಿಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ರು. ಬಾಕ್ರಬೈಲು ಧರ್ಮಚಾವಡಿ ಎಂದು ಮೊದಲಿಂದಲೇ ಒಂದು ಹೆಸರುವಾಸಿಯಾದ ಮನೆತನ ನಡೆಯುತ್ತಾ ಬಂದಿದೆ. ಪ್ರತ್ಯೇಕವಾಗಿ ಬಾರಕೂರು ಅರಸುಗಳ ವಂಶಸ್ಥರು ಇಲ್ಲಿ ಅಂತ ಹೇಳಿದರೆ, ಇದರ ಪ್ರತ್ಯೇಕತೆ ಅಂತ ಹೇಳಿದರೆ ಇದೊಂದು ಸ್ವತಂತ್ರ ಸೀಮೆ, ಯಾರ ಅಂಡರ್ನಲ್ಲಿ, ಯಾರ ಅಡಿಯಲ್ಲಿ ಇಲ್ಲ, ಸ್ವತಂತ್ರವಾಗಿ ಕಾರ್ಯಕ್ರಮ ಅಥವಾ ಆಡಳಿತ ನಡೆಸ್ತಾ ಬಂದಂತಹ ದೊಡ್ಡ ಮನೆತನ. ಸಾಧಾರಣ ಒಂದು 5000 ಎಕರೆಯಿಂದ ಜಾಸ್ತಿ ಭೂಮಿ ಈ ಮನೆತನಕ್ಕೆ ಇತ್ತು. ಅದರ ಪ್ರತ್ಯೇಕತೆ ಅಂತ ಹೇಳಿದರೆ ಈ ಮನೆಯ ದೇವರಂತ ಹೇಳಿದರೆ ಸೂರೇಶ್ವರ ದೇವರು, ಅದು ಈ ಮನೆತನದವರೇ ನಿರ್ಮಾಣ ಮಾಡಿ ಆಡಳಿತ ಮಾಡ್ತಾ ಇದ್ದರು. ಈಗ ಕೂಡ ಮಂಜುನಾಥ ಶೆಟ್ಟಿ ಎಂಬ ಬಾಕ್ರಬೈಲು ಕುಟುಂಬದ ಮಂಜುನಾಥ ಶೆಟ್ಟರು ಅದರ ಆನುವಂಶಿಕ ಮುಕ್ತೇಸರಾಗಿ ಆ ದೇವಸ್ಥಾನವನ್ನು ನಡೆಸ್ತಾ ಇದ್ದಾರೆ.
ಹಾಗೆ ನಮ್ಮ ಈ ಧರ್ಮಚಾವಡಿಯಲ್ಲಿ ಸಂತೋಷ್ ಶೆಟ್ಟರು ಕುಟುಂಬದವರು ಅದರ ನಡೆಸ್ತಾ ಇದ್ದಾರೆ. ಹಾಗೆ ಪ್ರತ್ಯೇಕವಾಗಿ ಇಲ್ಲಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈ ಊರಿನ ಪ್ರತಿಯೊಂದು ದೈವಸ್ಥಾನ ಆಗಲಿ ದೇವಸ್ಥಾನ ಆಗಲಿ ಬಾಕ್ರಬೈಲ್ನ ಮುಖಾಂತರ ನಡೆಯುವಂಥ ಒಂದು ವಿಶೇಷ ಒಂದು ಸಂಗತಿ. ಯಾಕಂತ ಹೇಳಿದ್ರೆ ಬೇರೆ ಕಡೆ ಇಂತಹ ಒಂದು ಇದು ಇರುವುದಿಲ್ಲ. ಇಲ್ಲಿ ಎಲ್ಲಿ ಯಾವುದು ಆಗ್ತಿದ್ದರೂ ಕೂಡ ಪ್ರಥಮವಾಗಿ ಮೊದಲಿಂದ, ಈಗ ದೈವಸ್ಥಾನ ಆದರೆ ಇಲ್ಲಿಯ ಮೊದಲಿನ ಧರ್ಮನೇಮ ಕೊಟ್ಟಂತಹ ಮಹಾಬಲ ಹೆಗ್ಗಡೆ ಈಗಲೂ ಕೂಡ ದೈವ ಕರೆಯುತ್ತಾ ಇದೆ. ಹಾಗೆ ಪ್ರಥಮವಾಗಿ ಇಲ್ಲಿ ದೈವದ ಪುದ್ವಾರ ಮೆಚ್ಚಿ ಎಂಬಂಥದ್ದು ಈ ಧರ್ಮಚಾವಡಿಯಲ್ಲಿ ನಡೆದು, ಮತ್ತು ಊರಿನೆಲ್ಲ ದೈವಸ್ಥಾನದಲ್ಲಿ ಅಥವಾ ಇನ್ನಿತರ ಜಾಗಗಳಲ್ಲಿ ದೈವನರ್ತನ ಅಥವಾ ದೈವದ ಕಾರ್ಯಕ್ರಮ ನಡೀತಾ ಇದೆ. ಅದರ ಒಟ್ಟಿಗೆ ಪ್ರತ್ಯೇಕವಾಗಿ ಧರ್ಮಚಾವಡಿ ಅಂತ ಹೇಳಿದ್ರೆ ಊರಿಗೆ ಧರ್ಮ ಕೊಡುವಂತಹ ಮನೆ. ಇಲ್ಲಿ ಏನು ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಬಂದು ಅವರ ನಿವೇದನೆ ಕೊಟ್ಟುಕೊಳ್ಳೆ ಇಲ್ಲಿ ಪ್ರಮಾಣದ ಕಲ್ಲು ಕೂಡ ಇದೆ. ನಂತರ ನ್ಯಾಯ ಪಂಚಾಯತಿಗೆ ಕೂಡ ಆಗುವಂತಹ ಮನೆ ಇದು. ಹಾಗೆ ಊರಿನ ಎಲ್ಲ ಸಮಸ್ಯೆಗಳಿಗೂ ಸ್ಪಂದಿಸುವಂತಹ ಒಂದು ದೊಡ್ಡ ಮನೆತನ ಇದು. ಆದ್ದರಿಂದ ಇನ್ನು ಕೂಡ ಈ ಮನೆತನ ಅಭಿವೃದ್ಧಿಗೆ ಮೊದಲಿನ ಸ್ಥಿತಿಗೆ ಹೋಗುವಂಥ ವ್ಯವಸ್ಥೆ ನಡೆಯುತ್ತಾ ಇದೆ. ಕುಟುಂಬದವರೆಲ್ಲ ಸೇರಿಕೊಂಡು ಈ ಆರಾಧನೆಯನ್ನು ಮುಂದುವರಿಸ್ತಾ ಇದ್ದಾರೆ. 990 ವರ್ಷಗಳಾದರೂ ಮನೆಯ ಶೈಲಿ ಗಮನ ಸೆಳೀತಾ ಇದೆ. ಕಾರಣೀಕದ ಶಕ್ತಿಗಳಾದ ಶ್ರೀ ಮಲರಾಯ, ಜುಮಾದಿಬಂಟ, ಪಿಲಿಚಾಮುಂಡಿ ದೈವಗಳ ಸಾನ್ನಿಧ್ಯಕ್ಕೆ ಸಂಕ್ರಾಂತಿ, ಮಂಗಳವಾರದ ಸೇವೆ ಸೇರಿದಂತೆ ನಾನಾ ಸಂದರ್ಭಗಳಲ್ಲಿ ದೈವಕ್ಕೆ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ. ಕಳೆದ ಹಲವು ವರ್ಷಗಳಿಂದ ನಿಂತು ಹೋಗಿದ್ದ ಪುದ್ವಾರ ಮೆಚ್ಚಿ ನೇಮೋತ್ಸವ ನವೆಂಬರ್ 21ರಂದು ಬಾಕ್ರಬೈಲು ಧರ್ಮಚಾವಡಿಯಲ್ಲಿ ನಡೆಯಲಿದೆ. ಬಾಕ್ರಬೈಲು ಧರ್ಮಚಾವಡಿ ಸುಮಾರು 20 ತಲೆಮಾರುಗಳಿಂದ ಹಿರಿಯರು ಆರಾಧಿಸಿಕೊಂಡು ಬಂದಂಥ ಒಂದು ಪುಣ್ಯ ಮಣ್ಣಿದು. 1000 ವರ್ಷಗಳ ಇತಿಹಾಸ ಇರುವಂಥ ಒಂದು ಅತ್ಯಂತ ಪುರಾತನವಾದಂಥ ಗೊಜ್ಜರಣ್ಣ ಎನ್ನುವಂಥ ಬಳಿ, ಬಂಟ ಸಮಾಜದ ಗೊಜ್ಜರಣ್ಣ ಎನ್ನುವಂಥ ಬಳಿಯ ಎಲ್ಲ ಕುಟುಂಬಸ್ಥರ ಮೂಲ ಮನೆ ಅಂತ ಹೇಳ್ಬೋದು ಇದು. ಇಲ್ಲಿ ಭಾಳ ಇತಿಹಾಸ ಉಂಟು. ಸಾಧಾರಣ ತುಳುನಾಡಿನಲ್ಲಿ ಕೆಲವು ಬಂಟ ಮನೆತನಗಳಲ್ಲಿ ಇದು ಅತ್ಯಂತ ಒಂದು ಪ್ರಾಮುಖ್ಯವಾದದ್ದು. ಸುಮಾರು 7000 ಮುಡಿ ಅಕ್ಕಿಯ ಒಂದು ದೊಡ್ಡ ಜಮೀನ್ದಾರಿಕೆಯ ಕುಟುಂಬ ಅಂತ ಹೇಳ್ತಾರೆ. ಎಷ್ಟೋ ಭೂಮಿಗಳು ಈ ತಲೆಮಾರಿನವರಿಗೆ ಇತ್ತು, ಎಷ್ಟೋ ದೇವಸ್ಥಾನಗಳು ಇವರ ಆಡಳಿತದಲ್ಲಿತ್ತು, ಎಷ್ಟೋ ದೈವಸ್ಥಾನಗಳು. ಒಂದು ಊರಿಗೆ ಒಂದು ಪಟ್ಟದ ಕತ್ತಿ ಅಂತ ಒಂದು ಪಟ್ಟದ ಮನೆತನ ಇದು. ಅದರಲ್ಲಿ ಪಟ್ಟದ ಕತ್ತಿ ದೇವಿಯ ಪ್ರಧಾನವಾಗಿ ಇಲ್ಲಿ ಉಂಟು. ಇಲ್ಲಿ ತ್ರಿಪುರ ಸುಂದರಿ ಆರಾಧನೆ ಇಲ್ಲಿ ಬಹಳ ಮುಖ್ಯವಾದದ್ದು. ಶಕ್ತಿ ದೇವತೆ. ನವರಾತ್ರಿಯಲ್ಲಿ ತ್ರಿಪುರ ಸುಂದರಿ ದೇವಿಗೆ ಭಾಳಷ್ಟು ದೊಡ್ಡ ಸೇವೆ ಇಲ್ಲಿ ನಡೆದಿದೆ. ದುರ್ಗಾ ಪೂಜೆ ಮತ್ತು ಬಲಿ ದುರ್ಗಾ ಪೂಜೆ 9ನೇ ದಿವಸ. ನವರಾತ್ರಿ ಪ್ರಥಮದಿಂದ 9 ದಿನಗಳವರೆಗೆ ಇಲ್ಲಿ ವಿಶೇಷ ಪೂಜೆ ಧರ್ಮದೈವಗಳಿಗೆ ಮತ್ತು ದೇವಿಗೆ ನಡೀತಾ ಉಂಟು. ನವೆಂಬರ್ 21, 22ರಂದು ನಮ್ಮ ಇಲ್ಲಿ ಪುದ್ವಾರ ಮೆಚ್ಚಿ ನೇಮೋತ್ಸವ ಉಂಟು. ಇಲ್ಲಿ ನಾವು ಈಗಾಗಲೇ ಭಂಡಾರ, ಬಹಳ ಪುರಾತನದ ಭಂಡಾರ ಇಲ್ಲಿ ಉಂಟು. ಇದಕ್ಕೆ ಕುಟುಂಬಸ್ಥರು ಸೇರಿ ಒಂದು ದೈವಗಳಿಗೆ ಅದನ್ನೊಂದು ಜೀರ್ಣೋದ್ಧಾರ ಮಾಡುವ ಬಗ್ಗೆ ಒಂದು ಭಂಡಾರವನ್ನು ಇಲ್ಲಿ ಸೇವೆಯನ್ನು ಇಲ್ಲಿ ಮಾಡಿದ್ದಾರೆ. ತುಳುನಾಡು ಎಂದಾಕ್ಷಣ ದೈವಗಳ ನೆಲವೀಡು. ಆದರೆ ಗುತ್ತು ಹಾಗೂ ಧರ್ಮಚಾವಡಿಯ ಮನೆಗಳು ಆಧುನಿಕತೆಯ ಭರಾಟೆಯಲ್ಲಿ ಪ್ರಾಚೀನತೆಯನ್ನ ಕಳೆದುಕೊಳ್ತಾ ಇದ್ರು. ಕಳೆದ 990 ವರ್ಷಗಳಿಂದ ಪ್ರಾಚೀನ ಗತ ವೈಭವವನ್ನ ಸಾರುತ್ತಿರುವ ಬಾಕ್ರಬೈಲು ಧರ್ಮಚಾವಡಿ ಮನೆ ಮಾದರಿಯಾಗುವುದರ ಜೊತೆ ಕಾರಣೀಕತೆಗೆ ಸಾಕ್ಷಿಯಾಗಿದೆ.